ಮಹಿಳೆಯರ ದಿನಾಚರಣೆಯನ್ನ ಅರ್ಥಪೂರ್ಣವನ್ನಾಗಿಸಿ ಆಚರಿಸುವ ಹಿನ್ನೆಲೆಯಲ್ಲಿ ಮೋದಿ ಕೇರ್ನಿಂದ ಆಜಾದಿ ಫೆಸ್ಟ್ ಕಾರ್ಯಕ್ರಮ ಮಾರ್ಚ್ 7ರಂದು ಅಚ್ಚರಕಾಡುವಿನ ಪುರಭವನದಲ್ಲಿ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮೋದಿ ಕೇರ್ನ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಉದಯ್ ಶೆಟ್ಟಿ ಅವರು ಮಾಹಿತಿ ನೀಡಿದರು. ನೇರ ಮಾರುಕಟ್ಟೆ ವ್ಯವಸ್ಥೆಯಡಿಯಲ್ಲಿ ಕಳೆದ 25 ವರ್ಷಗಳಿಂದ ಕೋಟ್ಯಾಂತರ ಗ್ರಾಹಕರಿಗೆ ಉಜ್ವಲ ಭವಿಷ್ಯವನ್ನ ನೀಡಿ ಮೋದಿ ಕೇರ್ ತನ್ನದೇ ಆದ ಸ್ವದೇಶಿ ಉತ್ಪನ್ನಗಳ ಮೂಲಕ ಆರೋಗ್ಯಕರ ಬದುಕು ನಿರ್ಮಿಸಿಕೊಳ್ಳುವಲ್ಲಿ ನೆರವಾಗಿದೆ. ಕರಾವಳಿ ಭಾಗದಲ್ಲೂ ಅದೆಷ್ಟೋ ಮಹಿಳೆಯರು ಮೋದಿ ಕೇರ್ ಮೂಲಕ ಸ್ವಉದ್ಯೋಗ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಆದ್ದರಿಂದ ಮೋದಿ ಕೇರ್ ಬಗ್ಗೆ ತಿಳಿಸಿಕೊಡುವ ಹಾಗೂ ಸಾಧಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ಇದಾಗಲಿದೆ ಎಂದು ಹೇಳಿದ್ರು. ಕೆಲಸ ಮಾಡ್ಕೊಂಡಿರುವವರು ಅಥವಾ ಬಿಸ್ನೆಸ್ ಇಲ್ಲದೆ ಜಾಬ್ ಇಲ್ಲದೆ ಇರುವವರು, ಬಿಸ್ನೆಸ್ ಲಾಸ್ ಆದವರನ್ನು ನಾವಂತವ್ರು ಹುಡುಕ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡಿಸ್ತಾ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರು ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಈವೆಂಟ್ ಆಜಾದಿ ಫೆಸ್ಟ್ ಅಂತ ಹೆಸರಿಟ್ಕೊಂಡು ವಿಮೆನ್ ಎಂಪವರ್ಮೆಂಟ್ ಅಂಡ್ ಸೆಲೆಬ್ರೇಷನ್ ಅಂತ ಇದೇ ನಾಡಿದ್ದು ಬರುವಂತಹ ಶನಿವಾರ 7ನೇ ತಾರೀಕಿಗೆ ಅಚ್ಚರಕಾಡು ಪುರಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ 10 ಗಂಟೆಗೆ ಬೆಳಿಗ್ಗೆ. ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಶೆಟ್ಟಿ, ಶಶಿಧರ್ ಹೆಮ್ಮಣ್ಣ, ಜಹೀರ್ ಮುಂತಾದವರು ಉಪಸ್ಥಿತರಿದ್ದರು.